ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ಕೋಕೋನಟ್ ಜ್ಯೂಸ್ ಮಾಡುವ ಅಂತ ಇದ್ದೇನೆ. ನಾನು ಮಾಡಿದ ಜ್ಯೂಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ವಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನಾನಿವತ್ತು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತೇನೆ ನೋಡಿ. ಇದು 1 ಕಪ್ಪು ಕೋಕೋನಟ್ ಅಂದರೆ ತೆಂಗಿನಕಾಯಿ ತುರಿ ಉಂಟು. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಕೋಕೋನಟ್ ನಮಗೆ ತುಂಬಾ ಒಳ್ಳೆಯದು. ಅದು ಸೆಕೆಗಾಲದಲ್ಲಂತೂ ತುಂಬ ಒಳ್ಳೆಯದು. ಇದಕ್ಕೀಗ ನಾವು 4 ಸ್ಪೂನು ಸಕ್ಕರೆ ಹಾಕ್ಕೊಳ್ಬೇಕು. 4 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಹಾಗೆ 4 ಏಲಕ್ಕಿ ಹಾಕ್ಕೊಳ್ತಿದ್ದೇನೆ. ಈಗ ಇದಕ್ಕೆ ಮಿಲ್ಕ್ ಪೌಡ್ರು 2 ಸ್ಪೂನು ಮಿಲ್ಕ್ ಪೌಡ್ರ್ ಹಾಕ್ಕೊಳ್ತಿದ್ದೇನೆ. ಇದನ್ನು ಒಟ್ಟಿಗೆ ರುಬ್ಕೊಳ್ಳೋಣ. ಇದು ಸೋಸ್ಕೊಳ್ಬೇಕು ನಾವು. ತೆಂಗಿನಕಾಯಿ ಇನ್ನೊಂದು 2-3 ಸಲ ಸ್ವಲ್ಪ ಇದು ಹಾಕಿ ಸೋಸ್ಕೊಳ್ಬೇಕಾಗ್ತದೆ. ಇನ್ನೊಂದು ಸಲ ರುಬ್ಕೊಳ್ತೇನೆ ನೋಡಿ. ಈಗ ಜ್ಯೂಸ್ ರೆಡಿ ಆಯಿತು. ಇದು ನಾವು ತೆಂಗಿನಕಾಯಿ ಮತ್ತು ಏಲಕ್ಕಿ, ಹಾಲಿನ ಪುಡಿ, ಸಕ್ಕರೆ ಮತ್ತು ಬಾದಾಮಿ ಅದಕ್ಕೆ ಹಾಕಲಿಲ್ಲ. ಚೂರು ಮಾಡಿಕೊಂಡು ನಾನು ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಇದನ್ನು ನಾವು ಇದಕ್ಕೆ ಸೇರಿಸುವ. ಎಲ್ಲ ಲೋಟಗಳಿಗೆ ಹಾಕ್ತೇನೆ. ಇದು ನಮಗೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಮತ್ತು ಐಸ್ ಟ್ಯೂಬ್ ಕೂಡ ಹಾಕ್ಕೊಳ್ಬೋದು ಇದಕ್ಕೆ. ಈಗ ಚೂರು ಮಾಡಿಕೊಂಡಂತ ನಾವು ಬಾದಾಮಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಒಳ್ಳೆ ಗಮ್ಮಂತ ಪರಿಮಳ ಬರ್ತಾ ಉಂಟು. ಇದು ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಬಿಸಿಲಿಗೆಲ್ಲ ಹೋಗಿ ಬರ್ತೇವಲ್ಲ, ಆಗ ಇದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ಲರಿಗೂ. ಆದರೆ ಯಾರಿಗೆ ಐಸ್ ಕುಡಿಬಹುದು ಅಂದರೆ ಕೋಲ್ಡ್ ಕುಡಿಯುವವರಿಗೆ ಐಸ್ ಟ್ಯೂಬ್ ಕೂಡ ಹಾಕ್ಕೊಳ್ಬೋದು. ಮತ್ತು ಯಾರಿಗೆ ಕೋಲ್ಡ್ ಕುಡಿಬಾರ್ದು ಅಂತ ಇರ್ತಾರೆ ಅವರಿಗೆ ಹಾಗೆ ನಾರ್ಮಲಾಗಿ ಮಾಡ್ಕೊಳ್ಳೋದು ಒಳ್ಳೆಯದು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೋಡಿ ಮಾಡಿ ಕುಡೀರಿ. ಹಾಗೆ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಬರ್ತೇನೆ. ಬಾಯ್.